ಜಗತ್ ಪ್ರಸಿದ್ಧ ಉಡುಪಿ ಕೃಷ್ಣ ಮಠದ ಸ್ವರೂಪದಲ್ಲಿ ಆಕರ್ಷಕ ಬದಲಾವಣೆಗಳಾಗ್ತಾ ಇವೆ. ಸುಮಾರು 30 ಕೋಟಿ ವೆಚ್ಚದಲ್ಲಿ ಮಠದ ಮೇಲ್ಛಾವಣಿಗೆ ಚಿನ್ನದ ಹೊದಿಕೆ ಹೊದಿಸುವ ಕಾರ್ಯ ಅಂತಿಮ ಹಂತದಲ್ಲಿದೆ. ಇದೀಗ ಪುರಾತನ ಸರ್ವಜ್ಞ ಪೀಠವನ್ನ ಕೂಡ ಸರ್ವಾಲಂಕೃತಗೊಳಿಸಲಾಗಿದೆ. ತುಳುನಾಡಿನ ಈ ಮಠದ ಪೂಜಾ ಪದ್ಧತಿ ಯತಿ ಪರಂಪರೆಗೆ 800 ವರ್ಷಗಳ ಇತಿಹಾಸ ಇದ್ದು, ಪರ್ಯಾಯ ಮಠಾಧೀಶರಲ್ಲಿ ಆಚಾರ್ಯ ಮಧ್ವರೇ ಸನ್ನಿಹಿತರಾಗಿರ್ತಾರೆ ಅನ್ನೋದು ಭಕ್ತರ ನಂಬಿಕೆ. ಇದೇ ಪೀಠದಲ್ಲಿ ಕುಳಿತು ಅಷ್ಟ ಮಠಾಧೀಶರು 2 ವರ್ಷಕ್ಕೊಮ್ಮೆ ಅಧಿಕಾರ ಹಸ್ತಾಂತರಿಸುತ್ತಾರೆ. ಪರ್ಯಾಯ ಮಹೋತ್ಸವದ ಮೂಲ ಕೇಂದ್ರವೇ ಈ ಸರ್ವಜ್ಞ ಪೀಠ. ಕೃಷ್ಣ ಮಠದಲ್ಲಿ ಇದನ್ನ ಸಿಂಹಾಸನವೆಂದು ಕರೆಯುತ್ತಾರೆ. ಇದೇ ಸಿಂಹಾಸನರೂಢರಾಗಿ ಪರ್ಯಾಯ ಸ್ವಾಮಿಗಳು ಭಕ್ತರಿಗೆ ಮಂತ್ರಾಕ್ಷತೆ ಕೊಟ್ಟು ಹರಸ್ತಾರೆ. ಪ್ರಸ್ತುತ ಪಲಿಮಾರು ಮಠದ ಶ್ರೀ ವಿದ್ಯಾಧಿ ಸತ್ತೀರ್ಥ ಸ್ವಾಮೀಜಿಗಳ ಪರ್ಯಾಯ ಮಹೋತ್ಸವ ನಡೀತಾ ಇದೆ. ಪಲಿಮಾರು ಸ್ವಾಮಿಗಳ ಇಚ್ಛೆಯಂತೆ ಈ ಕಾಷ್ಟ ಶಿಲ್ಪಗಳು ರೂಪುಗೊಂಡಿವೆ. 22 ಮಂದಿ ದಾರುಶಿಲ್ಪಿಗಳು 5 ತಿಂಗಳಿನಿಂದ ಸಾಂಪ್ರದಾಯಿಕ ಶೈಲಿಯಲ್ಲಿ ಕುಶಲ ಕೆತ್ತನೆ ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಹಳೆಯ ಗೋಡೆಗೆ ಮರದ ವಾಲ್ ಪ್ಲೇಟ್ಗಳನ್ನು ಅಳವಡಿಸಿ ಅದರ ಮೇಲೆ 15 ಅಡಿ ಉದ್ದ ಹಾಗೂ 15 ಅಡಿ ಅಗಲ 7 ಅಡಿ ಎತ್ತರಕ್ಕೆ ದಾರುಶಿಲ್ಪಗಳನ್ನು ಜೋಡಿಸಿದ್ದಾರೆ. ಗೋಡೆಯ ತುಂಬ ಮಕರ ಪಕ್ಷಿಗಳು, ಮೇಲ್ಭಾಗದಲ್ಲಿ ದಶಾವತಾರ ಮೂರ್ತಿಗಳು, ಅಷ್ಟಮಠದ ಪಟ್ಟದ ದೇವರ ವಿಗ್ರಹಗಳು ಜನಮನ ಸೆಳೀತಾ ಇವೆ. ಪಟ್ಟದ ದೇವರ ಕೊಠಡಿಯ ಬಾಗಿಲಲ್ಲಿ ಮಧ್ವಾಚಾರ್ಯರು ಹಾಗೂ ವಾದಿರಾಜ ಶ್ರೀಗಳ ಮೂರ್ತಿಯನ್ನು ಕೆತ್ತಲಾಗಿದೆ. ಸರ್ವಜ್ಞ ಪೀಠವಿರುವ ಕೊಠಡಿಯಲ್ಲಿ ಪರ್ಯಾಯ ಮಠಾಧೀಶರ ಪಟ್ಟದ ದೇವರನ್ನ ಪೂಜಿಸಲಾಗುತ್ತೆ. ಆಚಾರ್ಯ ಮಧ್ವರು ಇದೇ ಪೀಠದಲ್ಲಿ ಕುಳಿತು ಕೃಷ್ಣ ಪೂಜೆ ನೆರವೇರಿಸಿದರು ಎಂಬುದು ಪ್ರತೀತಿ ಇದೆ.